ನಮ್ಮ ಟಿ ವಿ ವೀಕ್ಷಕ ಬಾಂಧವರಿಗೆ ಹೃದಯಪೂರ್ವಕ ಸ್ವಾಗತ. ಕೇಶವ ಸ್ಮೃತಿ ಸಂವರ್ಧನಾ ಸಮಿತಿ ಸಂಘನಿಕೇತನ ಮಂಗಳೂರು ಹಾಗೂ ನಮ್ಮ ಟಿ ವಿ ಪ್ರಸ್ತುತಪಡಿಸುವಂತಹ ಆರೋಗ್ಯಕ್ಕಾಗಿ ಯೋಗ ಈ ಒಂದು ಮಾಲಿಕೆಯಲ್ಲಿ ಆತ್ಮೀಯ ಎಲ್ಲ ಯೋಗ ಬಂಧುಗಳೇ, ಯೋಗ ಮೂಲತಃ ಒಂದು ಆಧ್ಯಾತ್ಮಿಕ ಅನುಶಾಸನವಾಗಿದೆ. ಇದರಲ್ಲಿ ಮುಖ್ಯವಾಗಿ ಪರಿಷ್ಕೃತ ವಿಜ್ಞಾನದ ಕಲೆಯಾಗಿದೆ ಹಾಗೂ ಆರೋಗ್ಯಕರ ಜೀವನ ವಿಜ್ಞಾನ. ಬಂಧುಗಳೇ, ಇಲ್ಲಿ ದೇಹ, ಮನಸ್ಸು, ಭಾವನೆಗಳ ಸಾಮರಸ್ಯ ಸಾಧಿಸುವುದೇ ಯೋಗ. ಅಂಥ ನಮ್ಮ ದೇಹ ಮನಸ್ಸಿನಲ್ಲಿರುವಂತಹ ಬಿಗಿತಗಳು, ಗಂಟುಗಳು ಅಂತ ಹೇಳ್ತಾರೆ. ದೇಹ ಮತ್ತು ಮನಸ್ಸಿನಲ್ಲಿ ಇರುವಂತಹ ಬಿಗಿತಗಳು ಅಥವಾ ಸ್ಟ್ರೆಸ್ಗಳು ಅಥವಾ ಉಂಟಾಗುವ ಗಂಟುಗಳು ಅಂತ ಹೇಳ್ತಾರೆ. ಅದನ್ನು ಹೋಗಲಾಡಿಸಲಿಕ್ಕೆ ಈ ನಮ್ಮ ಭಾರತೀಯ ಸಂಸ್ಕೃತಿ ಕಲೆಯಾದ ಪತಂಜಲಿ ಋಷಿಮುನಿಗಳ ಯೋಗಶಾಸ್ತ್ರವೇ ಅತ್ಯಂತ ಶ್ರೇಷ್ಠವಾಗಿದೆ, ಪ್ರಾಚೀನವಾಗಿದೆ, ಅಧಿಕೃತವಾಗಿದೆ. ಪತಂಜಲಿ ಋಷಿಮುನಿಗಳು ನಮಗೆ ಅಷ್ಟಾಂಗ ಯೋಗ ತಿಳಿಸಿದ್ದಾರೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿಗಳೆಂಬ 8 ಮೆಟ್ಟಲು. ಇದು ನಮ್ಮ ಉತ್ತಮ ಜೀವನ ಶೈಲಿಯಾಗಿ ರೂಪುಗೊಳ್ಳಲು ಸಹಕಾರಿ ಮಾಡುತ್ತದೆ. ಹಾಗೂ ಅದರ ಮುಖ್ಯ ಗುರಿ ಏನು? ಏಕಾಗ್ರತೆಗೆ, ಕಾನ್ಸಂಟ್ರೇಷನ್ಗೆ, ಆಧ್ಯಾತ್ಮಿಕ ಸಾಧನೆಗೆ ಹಾಗೂ ನಮ್ಮ ಆತ್ಮ ಸಾಕ್ಷಾತ್ಕಾರಕ್ಕೆ ಅಥವಾ ಭಗವಂತನ ದರ್ಶನಕ್ಕೆ ಯೋಗ ಸಹಕಾರಿ ಅಂತೇಳಿ ಜೀವಾತ್ಮ ಪರಮಾತ್ಮ ಐಕ್ಯ ಅವಸ್ಥಾ ಯೋಗ ಅಂತೇಳಿ ತಿಳಿಸಿದ್ದಾರೆ. ಬಂಧುಗಳೇ, ಈ ಒಂದು ಪ್ರಸಕ್ತ ಪರಿಸ್ಥಿತಿಯಲ್ಲಿ ನಮಗೆ ಆರೋಗ್ಯ ಬೇಕು. ಎಲ್ಲ ಧಾರ್ಮಿಕ ಕಾರ್ಯಗಳಿಗೆ ದೇಹವೇ ಮೂಲ ಸಾಧನ. ದೇಹವನ್ನು ಮೊದಲು ಹಿಡಿತಕ್ಕೆ ತಂದುಕೊಳ್ಳಬೇಕು. ಅದಕ್ಕೆ ನಮ್ಮ ಭಾರತೀಯ ಯೋಗ ಒಂದು ಸಹಕಾರಿ. ಅಂತಹ ನಮ್ಮ ದೈಹಿಕ ಆರೋಗ್ಯಕ್ಕೆ, ಚಿತ್ತ ಶಾಂತಿಗೆ, ಯಾಕೆ ನಮ್ಮ ಆರೋಗ್ಯ ಕಾಪಾಡಲಿಕ್ಕೆ ಈ ನಮ್ಮ ಭಾರತೀಯ ಸಂಸ್ಕೃತಿ ಕಲೆಯಾದ ಯೋಗದ ಕೆಲವು ಆಯ್ದ ಭಂಗಿಗಳನ್ನು ಈ ಸಂದರ್ಭದಲ್ಲಿ ಗಮನಿಸೋಣ. ಹಾಗೆ ನಮ್ಮೊಂದಿಗೆ ಸ್ಕಂದ 7ನೇ ತರಗತಿ ವಿದ್ಯಾರ್ಥಿ ಈಗ ಅದನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಬಂಧುಗಳೇ, ಆರಂಭದಲ್ಲಿ ಯೋಗ ಮಾಡುವ ಮುಂಚೆ ಕೆಲವು ಈ ಹಿಂದಿನ ಸಂಚಿಕೆಯಲ್ಲಿ ಕೆಲವು ವ್ಯಾಯಾಮಗಳನ್ನೆಲ್ಲ ಹೇಳಿದೆವು. ಈಗ ಆರಂಭದಲ್ಲಿ ಒಂದು ನಾವು ನೆಕ್ ಎಕ್ಸಸೈಸ್, ಕುತ್ತಿಗೆಗೆ ಸಂಬಂಧಪಟ್ಟ ವ್ಯಾಯಾಮ. ಈ ರೀತಿ ಬೆನ್ನು ಕುತ್ತಿಗೆಲ್ಲ ನೇರ ಮಾಡಿ ಸೊಂಟಕ್ಕೆ ಕೈ ಕೊಟ್ಟು ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಮುಂದಕ್ಕೆ ಬಾಗಬೇಕು. ಚಿನ್ ಟು ದ ಕಾಲರ್ ಬೋನ್. ಉಸಿರನ್ನು ತೆಗೆದುಕೊಳ್ಳುತ್ತಾ ಇನ್ಹೇಲ್, ಬೆಂಡ್ ಬ್ಯಾಕ್ವರ್ಡ್, ಇದು ಪೂರ್ತಿ ಹಿಂದಕ್ಕೆ ಬಾಗಿಸಬೇಕು. ಫ್ರೀಯಾಗಿ ಎಕ್ಸೇಲ್, ರೇಚಕ ಸ್ಥಿತಿ. ಈಗ ನಾನು ಕುತ್ತಿಗೆ ಬಲಕ್ಕೂ ಎಡಕ್ಕೂ ಹ್ಯಾಂಗಿಂಗ್ ಪೊಸಿಷನ್ ನೋಡೋಣ. ಈಗ ಉಸಿರನ್ನು ಬಿಡುತ್ತಾ ಬಲಬದಿಗೆ ಹ್ಯಾಂಗಿಂಗ್ ಪೊಸಿಷನ್ ನೋಡಿ. ರೀತಿ ಹ್ಯಾಂಗಿಂಗ್ ಪೊಸಿಷನ್ ಫ್ರೀಯಾಗಿರಬೇಕು. ಎಲ್ಲವೂ ಸ್ಥಿರಂ ಸುಖಂ ಆಸನಾಗಿ. ಇನ್ಹೇಲ್, ಕಮ್ ಬ್ಯಾಕ್ ಅಂದರೆ ರೇಚಕ. ಈಗ ಎಕ್ಸೇಲ್, ರೇಚಕ. ಉಸಿರನ್ನು ಬಿಡುತ್ತಾ ಈ ರೀತಿ ಎಡ ಪಾರ್ಶ್ವಕ್ಕೆ ಬಾಗಬೇಕು. ಉಸಿರನ್ನು ತೆಗೆದುಕೊಳ್ಳುತ್ತಾ ಪೊಸಿಷನ್. ಇನ್ನು ಇದನ್ನೆಲ್ಲ 3 ಬಾರಿ 6 ಬಾರಿ ಎಲ್ಲ ಮಾಡಬಹುದು. ಆರಂಭದಲ್ಲಿ 3 ಬಾರಿ ಸಾಕು. ಈಗ ಕುತ್ತಿಗೆಯನ್ನು ಬಲಕ್ಕೂ ಎಡಕ್ಕೂ ಪೂರ್ತಿ ತಿರುಗಿಸು. ಇಲ್ಲಿ ತಿರುಗಿಸುವಾಗ ದೂರ ನೋಡಬೇಕು. ಈಗ ಉಸಿರನ್ನು ಬಿಡುತ್ತಾ ಪೂರ್ತಿ ಬಲಕ್ಕೆ ತಿರುಗಿಸಬೇಕು. ಭುಜ, ನಮ್ಮ ಚಿನ್ನುಂಟಲ್ಲ, ಭುಜದ ಸೈಡಿಗೆ ಬರುವಾಗ ತರಬೇಕು. ಆಮೇಲೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಸ್ಥಿತಿ. ಈಗ ಎಡಬದಿಗೆ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಎಡಬದಿಗೆ ನೋಡಿ. ಇಲ್ಲಿ ಆದಷ್ಟು ಚಿನ್ನ ಫ್ರೀಯಾಗಿ ಅಭ್ಯಾಸ ಮಾಡುವಂಥದ್ದು. ಇನ್ಹೇಲ್, ಪೂರಕ ಸ್ಥಿತಿ. ಇನ್ನು ಈಗ ಮುಂದಿನ ಹಂತ ನೆಕ್ ರೊಟೇಷನ್. ಈ ಕುತ್ತಿಗೆಗೆ ಸಂಬಂಧಪಟ್ಟ ವ್ಯಾಯಾಮ. ಯಾಕೆಂದರೆ ಇತ್ತೀಚಿನ ಪ್ರಸಕ್ತ ಪರಿಸ್ಥಿತಿಯಲ್ಲಿ ನಾವು ತುಂಬ ಆನ್ಲೈನ್ ಕೆಲಸ ಮಾಡಬೇಕಾಗ್ತದೆ. ಆವಾಗ ತುಂಬ ಹೊತ್ತು ಕುರ್ಚಿಯಲ್ಲಿ ಕುಳಿತು ನಾವು ಡಿವೈಸಲ್ಲಿ ತುಂಬ ಹೊತ್ತು ಕೆಲಸ ಮಾಡೋ ಕಾರಣ ಸಹಜವಾಗಿ ಕಾಡುವಂತಹ ಕುತ್ತಿಗೆ ನೋವು, ಸ್ಪಾಂಡಿಲೈಸ್, ಕುತ್ತಿಗೆಯ ಬಿಗಿತ, ಕುತ್ತಿಗೆಯ ನೋವುಗಳು ಕಡಿಮೆ ಆಗಲಿಕ್ಕೆ ಸಹಕಾರಿ. ಈಗ ನೆಕ್ ರೊಟೇಷನ್ ಸೇಮ್ ಇದೇ ರೀತಿ ಕೈಯೊಂದಿಗೆ ಸೊಂಟ ಕೊಟ್ಟು ಚಿನ್ ಟು ದ ಕಾಲರ್ ಬೋನ್. ರೊಟೇಟ್ ದ ನೆಕ್ ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್. ಕುತ್ತಿಗೆಯನ್ನು ನಿಧಾನವಾಗಿ ರೊಟೇಟ್ ಮಾಡಬೇಕು, ಅಂದರೆ ತಿರುಗಿಸಬೇಕು. ಈ ರೀತಿ ಬಲಕ್ಕೂ ಎಡಕ್ಕೂ ನೋಡಿ. 3 ಬಾರಿ ಕ್ಲಾಕ್, 3 ಬಾರಿ ಆ್ಯಂಟಿ ಕ್ಲಾಕ್. ಈ ಕುತ್ತಿಗೆಯ ಬಿಗಿತ, ಕುತ್ತಿಗೆಯ ಸೆಳೆತ ನೋವಿಗೆ ಒಳ್ಳೆಯದು. ಆದರೆ ತುಂಬ ಕುತ್ತಿಗೆ ನೋವು ಇದ್ದರೆ ಇದನ್ನು ಮಾಡೋದು ಬೇಡ. ಆರಂಭದಲ್ಲಿ ತೋರಿಸಿದ ರೈಟ್ ಲೆಫ್ಟ್, ಬಲಕ್ಕೂ ಎಡಕ್ಕೂ ಅದೆಲ್ಲ ಹ್ಯಾಂಗಿಂಗ್ ಎಲ್ಲ ಮಾಡ್ಬೋದು. ಇದು ನೆಕ್ ಪೇಯ್ನ್ ಎಲ್ಲ ತುಂಬ ಇದ್ದವರು ಬೇಡ. ಆದರೆ
ಈ ವ್ಯಾಯಾಮ ಅಭ್ಯಾಸ ಮಾಡೋದರಿಂದ ಮೈಗ್ರೇನ್ ಒಂದು ಸಮಸ್ಯೆ ನಿಯಂತ್ರಣಕ್ಕೆ ಸಹಕಾರಿ. ಮತ್ತು ಇಲ್ಲಿ ಸಾಕಷ್ಟು ನಾವು ರೋಟೇಟ್ ಮಾಡ್ತಾ ಇರ್ತೀವಿ, ಆವಾಗ ಸಾಕಷ್ಟು ಚೆನ್ನಾಗಿ ರಕ್ತ ಪರಿಚಲನೆ ಅಂದರೆ ರಕ್ತ ಸಂಚಾರ ಇಡೀ ನಮ್ಮ ಫೇಸಲ್ಲೆಲ್ಲ ಹರಿತದೆ, ಆವಾಗ ತಲೆನೋವು ಒಂದು ಕಮ್ಮಿ ಆಗಲಿಕ್ಕೆ ಸಹಕಾರಿ. ಮತ್ತು ಇಲ್ಲಿ ಚಿಂಟುದ ಕಾಲರ್ ಬೋನ್ ಇಲ್ಲಿ ಟಚ್ ಮಾಡುವಾಗ ಥೈರಾಯ್ಡ್ ಗ್ರಂಥಿಯ ಆರೋಗ್ಯವರ್ಧನೆಗೆ ಸಹಕಾರಿ ಬಂಧುಗಳೇ. ಆತ್ಮೀಯ ಎಲ್ಲ ವೀಕ್ಷಕ ಬಾಂಧವರೇ, ಬೇರೆ ಬೇರೆ ರೀತಿಯ ವ್ಯಾಯಾಮಗಳಿವೆ. ಈ ಸಂದರ್ಭದಲ್ಲಿ ಕುತ್ತಿಗೆಗೆ ಸಂಬಂಧಪಟ್ಟ ಒಂದು ವ್ಯಾಯಾಮ ನಾವು ಗಮನಿಸಿದ್ದೇವೆ. ಇನ್ನೀಗ ನಮ್ಮ ಆರೋಗ್ಯದ ರಕ್ಷಣೆಗೆ, ಆರೋಗ್ಯದ ಪಾಲನೆಗೆ, ನಿತ್ಯ ಆರೋಗ್ಯಕ್ಕೆ ಬೇಕಾಗುವಂತಹ ಕೆಲವು ಆಯುಧ ಆಸನಗಳನ್ನು ಅಂದರೆ ಸ್ಥಿರಂ ಸುಖಂ ಆಸನಂ. ಪ್ರಥಮವಾಗಿ ನಿಲುವು ಸರಿಪಡಿಸುವ ಆಸನ ತಾಡಾಸನ. ಇದು ಯೋಗದ ಪ್ರಥಮ ಹೆಜ್ಜೆ. ಅದರಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳು ಈ ಆಸನ ಮಾಡಲೇಬೇಕು ಬಂಧುಗಳೇ. ಇದು ನಮ್ಮ ಬೆನ್ನು ಬಲಿಷ್ಠತೆಗೆ, ಬೆನ್ನಿನ ನರಗಳ ಸಮೂಹ ಅದರ ಪುನಶ್ಚೇತನಕ್ಕೆ ಬಹಳ ಸಹಕಾರಿ. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ನಾವು ತಪ್ಪಾಗಿ ನಿಲ್ತೇವೆ. ಉದಾಹರಣೆಗೆ ನಾನೇ ಒಮ್ಮೆಗೆ ನಿಮಗೆ ಪಾರ್ಶ್ವದಲ್ಲಿ ತೋರಿಸ್ತೇನೆ. ಈಗ ನೋಡಿ, ನಾನು ಈಗ ನೋಡಿ ಹೀಗೆ ನಿಲ್ತೆ. ಸಾಮಾನ್ಯವಾಗಿ ಹೆಚ್ಚಿನವರು ಸಹ ಕೆಲವೊಮ್ಮೆ ಮೊಬೈಲ್ ನೋಡಿಕೊಂಡು ಹೀಗೆ ನಿಲ್ತೆ. ನೋಡಿ, ಈಗ ನನ್ನ ಇದಷ್ಟು ಡ್ರಾಪ್ ಆಯಿತು. ಇದು ಬಹಳ ತಪ್ಪು. ಇದನ್ನು ಸ್ವಲ್ಪ ಹೊತ್ತು ಓಕೆ, ನಾನು ಈ ರೀತಿ ತುಂಬ ಹೊತ್ತು ಈ ರೀತಿ ಬಗ್ಗಿದಾಗ ಅದು ಇನ್ನಷ್ಟು ಬಾಗ್ತದೆ. ಅದಕ್ಕೋಸ್ಕರ ಅದಕ್ಕೆ ಈ ಆಸನ ಬಹಳ ಸಹಕಾರಿ. ಯಾಕೆ ನೋಡಿ, ಈ ರೀತಿ ನೇರವಾಗಿ ನೋಡಿ, ಈಗ ಬೆನ್ನು ನೋಡಿ ಸ್ಟ್ರೈಟ್ ಆಯಿತು. ಅದಕ್ಕೋಸ್ಕರ ಇಂಥ ಮುಂದಕ್ಕೆ ಹೆಚ್ಚು ಬಾಗಬಾರ್ದು, ಬಾಗಿದರೂ ಸಹ ಸ್ವಲ್ಪ ಹೊತ್ತು ಬಾಗಬೇಕು. ಅದಕ್ಕೋಸ್ಕರ ಅಂತಹ ಸಮಸ್ಯೆಯನ್ನು ಸರಿಪಡಿಸಲಿಕ್ಕೆ ತಾಡಾಸನ. ಈಗಂತೂ ನಾವು ಮೊಬೈಲ್ ಆಗಲಿ ಬಹಳಷ್ಟು ಬಗ್ಗೆಯೇ ಮಾಡ್ತೀವಿ, ನಮಗೆ ಗೊತ್ತಿರೋದಿಲ್ಲ. ಯಾಕಂದರೆ ಎಳೆ ಪ್ರಾಯದಲ್ಲೇ ಸರಿಪಡಿಬೇಕು. ಒಮ್ಮೆ ನಮ್ಮ ಬೆನ್ನು ಮುಂದಕ್ಕೆ ಬಾಗಿ ಶುರುವಾದರೆ ಮತ್ತು ಬೇಗ ಬೇಗ ಬಗ್ಗೆ 40-60ರಲ್ಲೇ ತುಂಬ ಬೆಂಡಾಗ್ತದೆ. ಅಂತಹ ಸಮಸ್ಯೆಯನ್ನು ದೂರ ಮಾಡಲಿಕ್ಕೆ ಈಗ ನಾವು ನಿಲುವು ಸರಿಪಡಿಸುವ ಯೋಗಾಸನ ತಾಡಾಸನ. ಅಭ್ಯಾಸ ಕ್ರಮ: 2 ಪಾದಗಳು ಜೋಡಣೆ, ಮಂಡಿ ಚಿಪ್ಪು ಬಿಗಿ, ಹೊಟ್ಟೆ ಒಳಕ್ಕೆಳೆದು ಎದೆ ಉಬ್ಬಿಸಿ ಈ ರೀತಿ ಫ್ರೀಯಾಗಿರಬೇಕು. ಎಲ್ಲ ಮುಖದಲ್ಲಿ ಸೌಮ್ಯ ಭಾವ, ಹಾಯಾಗಿರಬೇಕು. ಇಲ್ಲಿ ಸ್ವಲ್ಪ ಹೊತ್ತು ಉಸಿರಾಟ ನಡೆಸಿಕೊಂಡು ಇದನ್ನು ನಿಧಾನವಾಗಿ ಕೈಗಳನ್ನು ತಿರುಗಿಸಿಕೊಂಡು ಉಸಿರನ್ನು ತೆಗೆದುಕೊಳ್ಳುತ್ತಾ 2 ಕೈಗಳನ್ನು ಶಿರಸ್ಸಿನ ಮೇಲೆ ತರಬೇಕು. ಸೌಮ್ಯ ಭಾವದಲ್ಲಿ ಮಾಡಬೇಕು. ನೋಡಿ, ಎಲ್ಲ ಹಾಯಾಗಿ ಮಾಡಬೇಕು, ಎಲ್ಲಿ ಬಿಗಿತ ಮಾಡಬಾರ್ದು. ಈ ಸ್ಥಿತಿಯಲ್ಲಿ ಸಹಜ ಉಸಿರಾಟ ಬಂಧುಗಳೇ. ಇಲ್ಲಿ ನೋಡಿ, ಗಮನಿಸಿ ಬಂಧುಗಳೇ, ತೋಳುಗಳಿಗೆ ಹೆಚ್ಚು ಬಲ ಒದಗಿ ಬರ್ತದೆ. ಈ ಭುಜಗಳ ಬಿಗಿತ, ಸ್ಟ್ರೆಸ್ ಎಲ್ಲ ಹೋಗ್ಲಿಕ್ಕೆ ಒಳ್ಳೆಯದು. ಕುತ್ತಿಗೆ ಬಿಗಿತ, ಸ್ಪಾಂಡ್ಲೆಸ್ಸಿಗೆ ಮತ್ತು ಬೆನ್ನಿನ ನರಗಳ ಸಮೂಹ ಪುನಶ್ಚೇತನಗೊಳ್ಳಿಕ್ಕೆ ಒಳ್ಳೆಯದು. ಇಲ್ಲಿ ಸ್ವಲ್ಪ ಹೊತ್ತು ನಾವು ಸಾಮಾನ್ಯ ತರಬೇತಿ ಸಮಯದಲ್ಲಿ 1 to 10, 1 to 25 ಅಥವಾ 15 ಎಲ್ಲ ಕೌಂಟು ಕೊಡ್ತೀವಿ. ಆಮೇಲೆ ಕೈ ಮುಗಿಬೇಕು, ಸಾಧ್ಯವಾದಷ್ಟು ಪೂರ್ತಿ ಮುಗಿಬೇಕು. ಆಮೇಲೆ ಕೈಗಳನ್ನು ತಿರುಗಿಸಿಕೊಂಡು ಉಸಿರನ್ನು ಬಿಡುತ್ತಾ ನಿಧಾನವಾಗಿ ವಿರಮಿಸಬೇಕು. ಇದಕ್ಕೆ ಹೆಸರು ತಾಡಾಸನ. ತಾಡ ಎಂದರೆ ತಾಳೆ ಮರ, ಬೆಟ್ಟದಂತೆ ನೆಟ್ಟಗೆ ನೇರವಾಗಿ ನಿಲ್ಲುವ ಭಂಗಿ. ಪರ್ವತ ಅಂತ ಹೇಳ್ತಾರೆ. ಇನ್ನೊಮ್ಮೆ ಗಮನಿಸೋಣ. ಇದು ತೀರಾ ವಯಸ್ಸಾದವರಿಗೆ ಸಹ ಗೋಡೆಗೆ ಹೊರಗೆ ಮಾಡಿದ್ರೆ ಒಳ್ಳೆಯದು, ಯಾಕೆಂದರೆ ಆವಾಗ ಬ್ಯಾಕ್ ಎಲ್ಲ ಸ್ಟ್ರೇಟ್ ಆಗ್ತದೆ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ 2 ಕೈಗಳನ್ನು ಈ ರೀತಿ ನೇರವಾಗಿಸಬೇಕು. ಸಹಜ ಉಸಿರಾಟ ಸ್ವಲ್ಪ ಹೊತ್ತು. ಇಲ್ಲಿ ಸ್ಥಿರಂ ಸುಖಂ ಆಸನಂ. ನಾವೊಂದು ಆಸನ ಅಭ್ಯಾಸ ಮಾಡುವಾಗ ಮನಸ್ಸಿನಲ್ಲಿ ಸ್ಥಿರಂ ಸುಖಂ ಆಸನಂ ಅದನ್ನು ನೆನೆಸಿಕೊಂಡೆ ನಮಗೆ ಸುಖವಾಗಿ ಈ ಸ್ಥಿರವಾಗಿ ದೀರ್ಘಕಾಲ ನಾವು ಈ ಭಂಗಿಯಲ್ಲಿ ನಿಲ್ಲಬೇಕು. ಅಂದರೆ ಯಾವುದೇ ರೀತಿಯ ನೋವಾಗೋದಿಲ್ಲ, ಹಿತವಾಗಿರಬೇಕು. ಆಮೇಲೆ ಇಲ್ಲಿ ಎಂದಿನಂತೆ ಸಹಜ ಉಸಿರಾಟ, ಕೈಗಳನ್ನು ತಿರುಗಿಸಿಕೊಂಡು ಉಸಿರನ್ನು ಬಿಡುತ್ತಾ ವಿಶ್ರಾಂತಿ. ಆಮೇಲೆ ಸ್ಟ್ಯಾಂಡರ್ಡೀಸ್. ಆತ್ಮೀಯ ಎಲ್ಲ ಯೋಗ ಬಂಧುಗಳೇ, ಮುಂದಿನ ಯೋಗಾಭ್ಯಾಸ ವೃಕ್ಷಾಸನ. ಏಕಾಗ್ರತೆಗೆ, ಕಾನ್ಸಂಟ್ರೇಷನ್ಗೆ, ಕಾಲಿನ ಮಾಂಸಖಂಡಗಳು ಪಳಗಲಿಕ್ಕೆ, ಸಮತೋಲನ ಸ್ಥಿತಿಗೆ ಇದು ಮಕ್ಕಳಿಗೆ ಬಹಳ ಒಳ್ಳೆಯದು. ನಾವು ಸಾಮಾನ್ಯವಾಗಿ ತರಬೇತಿ ಕೊಡುವಾಗ ಈ ಆಸನ ಯಾರಿಗೆ ಕೈವಶ ಆಯಿತು ಅವರಿಗೆ ಮುಂದೆ ಹೋಗಲಿಕ್ಕೆ ಬಹಳ ಸುಲಭವಾಗ್ತದೆ. ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳು ಇದನ್ನು ಮಾಡ್ತಾಯಿದ್ರು, ಯಾಕಂದರೆ ದೇವರನ್ನು ಒಲಿಸಲಿಕ್ಕೆ ಒಂಟಿ ಕಾಲಲ್ಲಿ ತಪಸ್ಸು ಮಾಡಿಕೊಂಡಿದ್ರು ಅಂತ ನಾವೆಲ್ಲ ಕೇಳಿದ್ದೇವೆ ಬಂಧುಗಳೇ. ವೃಕ್ಷ ಎಂದರೆ ಮರ, ಮರದ ಹೆಸರನ್ನು ಈ ಆಸನಕ್ಕೆ ಇಡಲಾಗಿದೆ. ಇಲ್ಲಿ ಮಾಡುವಾಗ ಗೆಲ್ಲು, ಕೊಂಬೆ, ಕಾಂಡ ಎಲ್ಲ ಆ ರೀತಿ ಒಂದು ಅರ್ಥ ಕಲ್ಪಿಸಿ ಅವರು ಮಾಡಿದ್ದಾರೆ. ಆದರೆ ಈ ಆಸನ ಯಾರು ಮಾಡಬಾರದು, ಆರ್ಥರೈಟಿಸ್ ಅಂದರೆ ಸಂಧಿವಾತ ಇದ್ದವರು ಬೇಡ, ಅಧಿಕ ಒಬೆಸಿಟಿ ತುಂಬ ತೂಕ ಇದ್ದವರು ಮಾಡೋದು ಬೇಡ, ತೀರಾ ಮಂಡಿ ನೋವು ಇದ್ದವರು ಬೇಡ. ಈ ಆಸನ ಮಾಡೋದರಿಂದ ಮುಖ್ಯವಾಗಿ ನಾವು ನೋಡಬೇಕಾದ್ದು ಏಕಾಗ್ರತೆಗೆ ಮತ್ತು ಬ್ಯಾಲೆನ್ಸಿಗೆ ಅಂದರೆ ಸಮತೋಲನ ಸ್ಥಿತಿಗೆ ಅದು ಬಹಳ ಪ್ರಾಮುಖ್ಯ.
ಅದರಲ್ಲಿ ಒದಗಿ ಬರ್ತದೆ. ಮತ್ತು ಇದರಲ್ಲಿ ಮಾಡುವಾಗ ನಮಗೆ ಯಾಕೆ ಇದರಲ್ಲಿ ಬ್ಯಾಲೆನ್ಸ್ ತಪ್ಪುತ್ತೆ ಅಂದರೆ ನಮ್ಮ ಗಮನ ಒಂದೇ ಕಡೆಗೆ ಇರಬೇಕು. ಈಗ ಋಷಿಮುನಿಗಳೆಲ್ಲ ತಪಸ್ಸು ಮಾಡೋ ಒಂದೇ ಕಡೆಗೆ ಫೋಕಸ್ ಆಗಿರಬೇಕು. ಈಗ ನನ್ನ ದೃಷ್ಟಿ ನೇರವಾಗಿ ಅಲ್ಲಿ ನೋಡಿಕೊಂಡು ನಾನು ಮಾಡಿದರೆ ಮಾತ್ರ ಬರ್ತದೆ. ಈ ವೃಕ್ಷಾಸನ ಅಭ್ಯಾಸ ಕ್ರಮ, ಈ ಆಸನ ಅಂದರೆ ವೃಕ್ಷಾಸನ ಅಭ್ಯಾಸ ಮಾಡುವ ಕ್ರಮ, ಪ್ರಥಮವಾಗಿ ತಾಡಾಸನ, ನೆಟ್ಟಗೆ ನೇರವಾಗಿ ಅಲುಗಾಡಿ ನಿಲ್ಲಬೇಕು. ಇದರಲ್ಲಿ ಮುಖ್ಯವಾಗಿ ಫೋಕಸ್ ಮಾಡಬೇಕು, ಒಂದೇ ಕಡೆ ನೋಡಬೇಕು. ನಮ್ಮ ಮನಸ್ಸು ಆ ಕಡೆ ಚಂಚಲ ಆದವಳೆ ಅವನು ಕೂಡಲೇ ಬೀಳ್ತಾನೆ. ಯಾಕಂದರೆ ಅಲ್ಲಿ ಮೇಯ್ನು ಇರುವಂಥದ್ದೇ ಒಂದೇ ಕಡೆಗೆ ಪಾಯಿಂಟ್ ಕೊಟ್ಟು ನೋಡಬೇಕು, ಆ ಗುರಿ ಅದಿರಬೇಕು. ಈಗ ದೃಷ್ಟಿ ನೇರ ಮಾಡಿಕೊಂಡು ಎಲ್ಲ ಅಭ್ಯಾಸ ಮಾಡುವಾಗ ಫ್ರೀಯಾಗಿ ಮಾಡಬೇಕು. ಸಮ ಉಸಿರಾಟದೊಂದಿಗೆ ಬಲಕಾಲನ್ನು ಮಡಚಿಕೊಂಡು ಎಡ ತೊಡೆಯ ಮೂಲೆಗೆ ಗಮನಿಸೋಣ. ಉಸಿರನ್ನು ಆ ರೀತಿ ಬೇಕಾದ್ರೆ ಬ್ಯಾಲೆನ್ಸ್ ಮಾಡ್ಬೋದು. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಎರಡೂ ಕೈಗಳನ್ನು ನೇರವಾಗಿಸಬೇಕು. ಈ ಸ್ಥಿತಿಯಲ್ಲಿ ಸಹಜ ಉಸಿರಾಟ ಸ್ವಲ್ಪ ಹೊತ್ತು, ಆರಂಭದಲ್ಲಿ ನಾವು ಸ್ವಲ್ಪ ಹೊತ್ತು ಸಾಕು, ಮತ್ತು ಆಮೇಲೆ ನಿಲ್ಲಬೇಕು, ಒಂದು ಅರ್ಧ ನಿಮಿಷ 1 ನಿಮಿಷ ನಿಂತರೆ ಒಳ್ಳೆಯದು. ಆಮೇಲೆ ಕೈಗಳನ್ನು ತಿರುಗಿಸ್ಕೊಂಡು ಉಸಿರನ್ನು ಬಿಡುತ್ತಾ ನೋಡಿ, ಅಲ್ಲಿ ಇಳಿಸುವಾಗ ಸಾವಕಾಶವಾಗಿ ಬರಬೇಕು, ವಿಶ್ರಾಂತಿ. ಹಾಗೆ ಇನ್ನೊಂದು ಬದಿಯಲ್ಲಿ ನೋಡೋಣ. ಈ ವೃಕ್ಷಾಸನದ ಈ ಆಸನ ಮಕ್ಕಳು ಮಾಡಿರೋಳು, ಯಾಕೆಂದರೆ ಅವರ ಏಕಾಗ್ರತೆ ಬಲು ಬೇಗನೆ ಬರ್ತದೆ. ಈ ಆಸನ ಅಭ್ಯಾಸ ಆದರೆ ಮುಂದೆ ಕಲೀಲಿಕ್ಕೆ ಬಹಳ ಈ ಆಸನ ನಮಗೆ ಸಹಾಯ ಮಾಡಿಕೊಡ್ತದೆ. ಯಾಕೆಂದರೆ ಒಂದು ಫೋಕಸ್, ಅಟೆನ್ಷನ್, ನಮ್ಮ ಒಂದು ಸ್ಥಿರತೆ, ಅಲ್ಲಿ ಮನೋಬಲ ಗಟ್ಟಿಯಾಗಲಿ ಸಹ ಬಹಳದು. ಈಗ ಎಡ ಕಾಲನ್ನು ಮಡಚಿಕೊಂಡು ಬಲ ತೊಡೆಯ ಮೂಲೆಗೆ, ಬೇಕಾದ್ರೆ ಒಮ್ಮೆ ಕೈಯಿಂದ ಇಲ್ಲಿ ಮಂಡಿಯ ಮೇಲೆ ಕೊಡ್ಬೋದು, ನಾವು ಸ್ವಲ್ಪ ಬ್ಯಾಲೆನ್ಸಿಗೆ ಕೊಡಿ ಹೇಳ್ತೇವೆ, ಫ್ರೀಯಾಗಿ ಸಮತೋಲನ ಬರಲಿಕ್ಕೆ. ಆಮೇಲೆ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಇನ್ನೆಲ್ಲ ಹಾಯಾಗಿ ಹೋಗಬೇಕು. ತೋಳುಗಳಿಗೆ ಹೆಚ್ಚು ಶಕ್ತಿ ಒದಗಿ ಬರ್ತದೆ. ಕಾಲಿನ ಮಾಂಸಖಂಡಗಳು ಪಳಗುವಂಥ ಆಸನ, ಬ್ಯಾಲೆನ್ಸ್ ಪೋಶ್ಚರ್, ಏಕಾಗ್ರತೆಗೆ ಕೈ ಮುಗಿಬೇಕು, ಆದಷ್ಟು ಒತ್ತಿ ಮುಗಿದಷ್ಟು ಒಳ್ಳೆಯದು. ಸಹಜ ಉಸಿರಾಟ, ಕೈಗಳನ್ನು ತಿರುಗಿಸ್ಕೊಂಡು ಉಸಿರನ್ನು ಬಿಡುತ್ತಾ ನಿಧಾನವಾಗಿ ವಿಶ್ರಮಿಸಬೇಕು. ಆಮೇಲೆ ವಿಶ್ರಾಂತಿ, ಸ್ಟ್ಯಾಂಡ್. ಈ ರೀತಿ ಒಂದು 2 ಬಾರಿ ಎಲ್ಲ ನಿತ್ಯ ಅಭ್ಯಾಸ ಮಾಡೋದು. ಈ ವೃಕ್ಷಾಸನವನ್ನು ಆರಂಭದ ಹೆಜ್ಜೆ ಇದೆಯಲ್ಲ, ತಾಡಾಸನ ಆದ ಮೇಲೆ ನಾವು ವೃಕ್ಷಾಸನ ಹೇಳ್ತೀವಿ ಯಾವಾಗ. ಆದ ಕಾರಣ ವೃಕ್ಷಾಸನ ಕಲಿಬೇಕು. ಇದನ್ನು ಯಾರು ಮಾಡಬಾರ್ದು. 80 ಅಂದರೆ ಈ ನಮ್ಮಲ್ಲಿ 80 ವರ್ಷದವರು ಸಹ ಮಾಡುವವರಿದ್ದಾರೆ. ಆದರೆ ನಾವು ಎಬವ್ 40ಗೆ 40 ವರ್ಷ ಮೇಲ್ಪಟ್ಟವರಿಗೆ ಬೇಕಾದ್ರೆ ಗೋಡೆಗೆ ಹೊರಗೆ ಮಾಡಿ ಹೇಳ್ತೀವಿ, ಯಾಕಂದರೆ ಅವರಿಗೊಂದು ರಿಯಾಯಿತಿ ಇರ್ತದೆ ಕಲಿಯುವಾಗ. ಆದರೆ ಬಿಲೋ 40 ಕಡ್ಡಾಯ ಮಾಡಬೇಕು. ಮತ್ತು ಕೆಲವು ಸಮಸ್ಯೆ ಇದ್ದವರಿಗೆ ಮಾಡಲಿಕ್ಕೆ ಆಗ್ತಾಯಿಲ್ಲ, ಅದು ಮಕ್ಕಳಿಗೆ ಕಡ್ಡಾಯ. ಯಾಕೆಂದರೆ ಅವರು ಎಳೆಯ ಪ್ರಾಯದಲ್ಲೇ ಇಂತಹ ಯೋಗ ಕಲಿತರೆ ಅವರ ಒಂದು ಸ್ಥಿರತೆ, ಏಕಾಗ್ರತೆ ಬಲು ಬೇಗನೆ ಸಾಗಿಸಬಹುದು. ಆತ್ಮೀಯ ವೀಕ್ಷಕ ಬಾಂಧವರೇ, ಮುಂದಿನ ಯೋಗಾಸನ ವೀರಭದ್ರಾಸನ. ಶಿವದೇವರ ಔರಸ ಪುತ್ರನ ಹೆಸರನ್ನು ಈ ಆಸನಕ್ಕೆ ಇಡಲಾಗಿದೆ. ವೀರಭದ್ರ, ಒಂಥರ ಕರೇಜ್, ಕಾನ್ಫಿಡೆನ್ಸ್, ವಿಲ್ ಪವರ್. ಆದ ಕಾರಣ ಈ ಆಸನ ಅಭ್ಯಾಸ ಮಾಡೋದರಿಂದ ಕಾಲಿನ ಮಾಂಸಖಂಡಗಳು ಪಳಗುತ್ತದೆ, ಮತ್ತು ಸಮತೋಲನ ಸ್ಥಿತಿಗೆ ಸಹಕಾರಿ, ಮತ್ತು ಎದೆ, ಹೃದಯ, ಭುಜಗಳ ಒಂದು ಬಲಿಷ್ಠತೆಗೊಳ್ಳೆಯದು, ಮತ್ತು ಕಾಲಿನ ನರಗಳ ಸೆಳೆತ ನಿಯಂತ್ರಣಕ್ಕೆ ವೀರಭದ್ರಾಸನ. ಹಾಗೂ ಇದನ್ನು ಯಾರು ಮಾಡಬಾರ್ದು. ತೀರಾ ಸೊಂಟ ನೋವು ಅಥವಾ ಇದು ಸ್ವಲ್ಪ ಕಷ್ಟ, ತುಂಬ ಬೇಸಿಕ್ ಅಲ್ಲ, ಆದರೂ ಇದು ಈ ಪ್ರಸಕ್ತ ಪರಿಸ್ಥಿತಿ ಇದು ಬಹಳ ಅಗತ್ಯ. ಯಾಕೆ ನಮ್ಮ ಈ ಕೈಕಾಲುಗಳ ಒಂದು ಸುಸ್ಥಿತಿಗೆ, ಈಗ ತುಂಬ ಹೊತ್ತು ನಾವು ಚೇಲು ಕೂತ್ಕೊಂಡಿರ್ತೀವಿ ಅಲ್ವಾ, ಆವಾಗ ನಾವು ಏನಾಗ್ತದೆ, ಸಡನ್ ನಿಂತುಕೊಳ್ಳಿಕ್ಕೂ ಕಷ್ಟ ಆಗ್ತದೆ, ರಕ್ತ ಸಂಚಲನ ಆಗ್ತಾಯಿಲ್ಲ. ಈ ಆಸನ ಮಾಡುವಾಗ ಅದರಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ತೈಸಿಗೆ ಮತ್ತು ಕಿಬ್ಬೊಟ್ಟೆಗೆ ಸಹ ಒಂದು ಸ್ಟ್ರೆಚ್ಚಿಂಗ್ ಸಿಗ್ತದೆ. ನೋಡೋಣ. ವೀರಭದ್ರಾಸನ ಪ್ರಕಾರ 1 ಅಭ್ಯಾಸ ಕ್ರಮ. 3 ರಿಂದ 3.5 ಅಡಿಗಳಷ್ಟು ಕಾಲುಗಳನ್ನು ವಿಸ್ತರಿಸಬೇಕು. ಜೊತೆಯಲ್ಲಿ ಕೈ ಸಹ ಈ ರೀತಿ ನೇರವಾಗಿರಬೇಕು, ಭುಜದ ಮಟ್ಟಕ್ಕೆ. ಇಲ್ಲಿ ಭುಜದ ಮಟ್ಟಕ್ಕೆ ಬರಬೇಕು. ಬಲಕಾಲು 90 ಡಿಗ್ರಿ, ಎಡಕಾಲು ಒಳಗಡೆ ಸ್ವಲ್ಪ. ಈಗ ಪೂರ್ತಿ ಕುತ್ತಿಗೆ ತಿರ್ರಿಸಬೇಕು, ಶಿರಸ್ಸು, ಕಣ್ಣುಗಳಿಂದ ಬಲಕೈಯ ಬೆರಳನ್ನು ಈ ರೀತಿ ನೋಡಬೇಕು. ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಇಲ್ಲಿ ಎಲ್ ಶೇಪ್ ತರಬೇಕು, ಇದು ಬಹಳ ಮುಖ್ಯ. ಮತ್ತು ದೇಹ ಹಿಂದೆ ಬರಬೇಕು. ನೋಡಿ, ಇಲ್ಲಿ ಕೈ ಸ್ವಲ್ಪ, ಬಲಕೈ ಸ್ವಲ್ಪ ಕೆಳಗೆ ಮಾಡ್ಬೋದು. ಇನ್ನು ದೇಹ ಹಿಂದೆ ಸ್ವಲ್ಪ ತರಬೇಕು, ಅಂದರೆ ಇದು ಸಮತೋಲನ ಇರಬೇಕು, ಅಂದರೆ ಸ್ಟ್ರೈಟ್ ಆಗಿರಬೇಕು. ಈ ಸ್ಥಿತಿಯಲ್ಲಿ ಸಹಜ ಉಸಿರಾಟ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೇಲೆ ಬಂದು ಇನ್ನೊಂದು ಬದಿಯಲ್ಲಿ ನೋಡೋಣ. ಎಡಕಾಲು 90 ಡಿಗ್ರಿ,
ಬಲಕಾಲು ಒಳಗಡೆ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಎಡಬದಿಗೆ. ಇದು ಹೇಳಿದ್ರೆ ಸುಲಭ ಇಲ್ಲ, ಯಾಕೆಂದರೆ ಭಾಳಷ್ಟು ಅಭ್ಯಾಸ ಬೇಕಾಗ್ತದೆ, ಕಲಿಯುವಾಗ ಸ್ವಲ್ಪ ವ್ಯತ್ಯಾಸ ಆಗ್ತದೆ, ಆಮೇಲೆ ಪರಿಣತಿ ಹೊಂದಿದ ಮೇಲೆ ಸುಲಭ. ನೋಡಿ ಇಲ್ಲಿ ದೇಹ ಗಮನಿಸಿ ಬಂಧುಗಳೇ, ಇದು ನೋಡಿ ಈಗ ಸ್ಟ್ರೈಟ್ ಆಯಿತು, ಇದು ಒಂದೇ ಗೆರೆಯಲ್ಲಿರಬೇಕು. ನೋಡಿ ಇದು 90 ಡಿಗ್ರಿ. ನೋಡಿ ಇಲ್ಲಿ ಎಲ್ ಶೇಪ್ ತರಬೇಕು, ಗಮನಿಸಿ ಬಂಧುಗಳೇ, ಇದು ಬಹಳ ಮುಖ್ಯ. ಆವಾಗ ತೈಸಿಗೆ, ನಮ್ಮ ತೊಡೆಯ ಭಾಗಕ್ಕೆ ಮತ್ತು ಮಹಿಳೆಯರ ಯೂಟರಸ್ಸಿಗೆ ಸಹ ವ್ಯಾಯಾಮ ಒದಗಿ ಬರ್ತದೆ ಮತ್ತು ಸ್ಟ್ರೆಚ್ ಆಗ್ತದೆ. ವೀರಭದ್ರಾಸನ ಪ್ರಕಾರ 1 ಸ್ಥಿತಿಯಲ್ಲಿ ಸಹಜ ಉಸಿರಾಟ, ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ ಬಂದು ಪೂರ್ತಿ ವಿಶ್ರಾಂತಿ, ಸ್ಟ್ಯಾಂಡ್ ಇಟ್ ಈಸ್. ಮುಂದಿನ ಯೋಗಾಸನ ವೀರಭದ್ರಾಸನ ಪ್ರಕಾರ 2. ಇದು ಸಹ ಹಾಗೆ ಕಾಲಿನ ಮಾಂಸಖಂಡಗಳು ಮತ್ತು ಇದರಲ್ಲಿ ಎದೆಯ ಭಾಗಕ್ಕೆ ಮೃದುವಾದ ವ್ಯಾಯಾಮ, ಹೃದಯ ಒಂದು ಆರೋಗ್ಯ ರಕ್ಷಣೆಗೆ ಮತ್ತು ಶ್ವಾಸಕೋಶಕ್ಕೂ ಸಹ ಅಲ್ಲಿ ಉತ್ತಮವಾಗಿ ವಾಯು ಸಂಚಾರ ಆಗಲಿಕ್ಕೆ ಬಹಳ ಸಹಕಾರಿ. ಮತ್ತು ಯಾರಿಗೆ ಥೈರಾಯ್ಡ್ ಸಮಸ್ಯೆ ಇದೆ ಅವರು ಮಾಡಬೇಕು. ಆಮೇಲೆ ಕಾನ್ಸ್ಟಿಪೇಷನ್ ಇದ್ದವರು ಮಾಡಬೇಕು. ಕಾಲಿನ ನರಗಳ ಸಹಿತ ತೈಸ್ ಬಲಿಷ್ಠ ಆಗಲಿಕ್ಕೆ ಸಹ ಸಹಕಾರಿ. ನೋಡೋಣ ಈ ಆಸನ ಅಭ್ಯಾಸ ಕ್ರಮ. ಆವಾಗ ನಾವು ವೀರಭದ್ರಾಸನ 1 ನೋಡಿದ್ದೇವೆ, ಈಗ 2 ತಾಡಾಸನ. ಉಸಿರನ್ನು ತೆಗೆದುಕೊಳ್ಳುತ್ತಾ 2 ಕೈಗಳನ್ನು ಮೇಲೆ ಮಾಡಬೇಕು, ಎಲ್ಲ ಫ್ರೀಯಾಗಿ, ಎಲ್ಲಿ ಸಹ ಬಿಗಿ ಮಾಡಬಾರ್ದು. ಆಮೇಲೆ 3ರಿಂದ 3.5 ಅಷ್ಟು ಅಗಲ ವಿಸಲ್, ಕೈ ಪೂರ್ತಿ ಮುಗಿಬೇಕು, ಈ ಪೂರ್ತಿ ಮುಚ್ಚಬೇಕು. ಈಗ ಬಲಕಾಲು ಫುಲ್ಲು 90 ಡಿಗ್ರಿ, ಎಡಕಾಲು ಈಗ ಫುಲ್ಲು ದೇಹವನ್ನು ತಿರುಗಿಸ್ಬೇಕು, ಜೊತೆಯಲ್ಲಿ ಒಟ್ಟೊಟ್ಟಿಗೆ ತಿರುಗಿಸ್ಕೊಳ್ಬೇಕು, ಇನ್ನೂ ತಿರುಗಬೇಕು. ಇಲ್ಲಿ ಗಮನಿಸಿ ಬಂಧುಗಳೇ, ಮೂಗು ಮತ್ತು ಇದೆಲ್ಲ ನಮ್ಮ ಮಂಡಿಯ ಲೈನಿ ಬರಬೇಕು ಒಂದೇ ಗೆರೆಯಲ್ಲಿ. ಈಗ ಬಲಕಾಲು ಬಗ್ಗಿಸ್ಬೇಕು, ಎಲ್ ಶೇಪ್ ತರಬೇಕು. ಆಗ ವೀರಭದ್ರಾಸನ 1 ಮಾಡಿದಾಗೆ ಇನ್ನೂ ದೇಹ ಟರ್ನ್ ಆಗ್ಬೋದು ಸ್ವಲ್ಪ. ಇನ್ನು ತಲೆ ಶಿರಸ್ಸು ಹ್ಯಾಂಗ್ ಮಾಡಬೇಕು, ನೆಕ್ ಆ್ಯಂಡ್ ಹೆಡ್ ಹ್ಯಾಂಗಿಂಗ್. ಬಾಡಿ ಸ್ವಲ್ಪ ದೇಹ ಹಿಂದೆ ತರ್ಬೋದು. ಮತ್ತು ನಮ್ಮ ಇಲ್ಲಿ ಕೈ ಗಮನಿಸಿ ಪೂರ್ತಿ ಎಳಿಬೇಕು. ಇದೆಲ್ಲ ಅಭ್ಯಾಸ ಮಾಡಲಿಕ್ಕೆ ಬಹಳ ಪ್ರಯತ್ನ ತುಂಬ ಬೇಕು, ತುಂಬ ದಿವಸ ಬೇಕು ಕಲಿಬೇಕಾದರೆ. ಈ ಸ್ಥಿತಿಯಲ್ಲಿ ಸಹಜ ಉಸಿರಾಟ, ಅಲ್ಲಿ ಕಾಲು ಇನ್ನೂ ಎಲ್ ಶೇಪ್ ತರ್ಬೋದು. ಅಭ್ಯಾಸ ಆದ ಮೇಲೆ ಪರಿಪೂರ್ಣ ಸ್ಥಿತಿಯಲ್ಲಿ ಸರಿ ಎಲ್ ಶೇಪ್ ಕರೆಕ್ಟ್ ಬರಬೇಕಾಗ್ತದೆ ಬಂಧುಗಳೇ. ಕೈ ಮುಗಿಬೇಕು, ಸಹಜ ಉಸಿರಾಟ. ನೋಡಿ ಇಲ್ಲಿ ಹ್ಯಾಂಗಿಂಗ್ ಮಾಡುವಾಗ ಥೈರಾಯ್ಡ್ ಸಮಸ್ಯೆಗಳು, ತೋಳುಗಳಿಗೆ ವ್ಯಾಯಾಮ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಸ್ಥಿತಿಗೆ. ಈಗ ಈ ಕಡೆ ಇನ್ನೊಂದು ಪಾರ್ಶ್ವ ನೋಡೋಣ. ಕೈ ನೇರವಾಗಿರ್ತದೆ, ಹಾಗೆ ಆ ಸೆಟಪ್ಪನ್ನೇ ಹಾಗೆ ಪೂರ್ತಿ ತಿರುಗಿಸ್ಬೇಕು, ಪೂರ್ತಿ ಎಡಬದಿಗೆ ತಿರುಗಿಸ್ಬೇಕು. ಇದು ನೋಡಿ, ಇದು ಒಂದೇ ಲೆಕ್ಕ. ಈಗ ಮೂಗು ಲಿಪ್ಸ್ ಎಲ್ಲ ಮಂಡಿಯ ಲೈನಿ ಬರಬೇಕು, ಕೈ ಇನ್ನೂ ಎಳಿಬೇಕು. ಹಾಗೆ ಈಗ ಉಸಿರನ್ನು ಬಿಡುತ್ತಾ ನೋಡಿ ಇಲ್ಲಿ ಎಡ ಮಂಡಿ ಬಾಗಿಸಬೇಕು. ನೋಡಿ ಎಲ್ ಶೇಪ್ ಗಮನಿಸಿ ಬಂಧುಗಳೇ, ಇಲ್ಲಿ ಎಷ್ಟು ಎಲ್ ಶೇಪು ಬಂತು ಅಷ್ಟು ಒಳ್ಳೆಯದು. ಸ್ವಲ್ಪ ಮುಂದೆ ಬರಲಿ, ದೇಹ ಹಿಂದೆ ಬರಲಿ, ಕೈ ಎಳೆದು ತಲೆ ಹ್ಯಾಂಗ್ ಮಾಡಬೇಕು. ಈಗ ನೆಕ್ ಆ್ಯಂಡ್ ಹೆಡ್ ಹ್ಯಾಂಗಿಂಗ್, ಈ ನೆಕ್ ಆ್ಯಂಡ್ ಹೆಡ್ ಹ್ಯಾಂಗಿಂಗ್, ಕೈ ಸ್ವಲ್ಪ ಹಿಂದೆ ತರ್ಬೋದು, ಸರಿ ಎಳಿಬೇಕು ಮಾತ್ರ ಕೈ, ಅದು ತುಂಬ ಮುಖ್ಯ. ಯಾಕಂದರೆ ಅಲ್ಲಿ ಸ್ಟ್ರೆಚ್ ಆಗಬೇಕಲ್ಲ. ಆವಾಗ ಈ ಭಾಗಕ್ಕೆ ನೋಡಿ ರಕ್ತ ಸಂಚಲನೆ, ಹೃದಯದ ಆರೋಗ್ಯಕ್ಕೆ ಮೃದುವಾದ ವ್ಯಾಯಾಮ, ಆಮೇಲೆ ಶ್ವಾಸಕೋಶಕ್ಕೂ ಸಹ ವಪೆಗೆಲ್ಲ ಒಳ್ಳೆಯ ಬಲಿಷ್ಠತೆಗೆ ಸಹ ಒಳ್ಳೆಯದು. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೇಲೆ ಬಂದು ಪೂರ್ತಿ ತಿರುಗಿಸಿ ಸ್ವಸ್ಥಾನಕ್ಕೆ ಬರಬೇಕು ಬಂಧುಗಳೇ. ಆಮೇಲೆ ವಿಶ್ರಾಂತಿ. ಆತ್ಮೀಯ ಯೋಗ ಬಂಧುಗಳೇ, ವೀರಭದ್ರಾಸನ ಹಾಗೂ ಕೆಲವು ಆಯ್ದ ಭಂಗಿಗಳನ್ನು, ಕೆಲವು ವ್ಯಾಯಾಮ, ನೆಕ್ ಎಕ್ಸಸೈಸ್ ಎಲ್ಲ ನೋಡಿದ್ದೇವೆ. ಹಾಗೆ ಯೋಗ ಮಾಡಿದ ಕೊನೆಯಲ್ಲಿ ಶವಾಸನ ಮಾಡಬೇಕು. ಅದು ಹಿಂದಿನ ಸಂಚಿಕೆಯಲ್ಲಿ ಅದರ ಬಗ್ಗೆ ಎಲ್ಲ ಮಾಹಿತಿ ವಿವರವಾಗಿ ನಾವು ನೀಡಿದ್ದೇವೆ ಬಂಧುಗಳೇ. ಇವಾಗ ಮುದ್ರಾ ಯೋಗ, ಕೈ ಬೆರಳುಗಳ ವ್ಯವಸ್ಥಿತ ಚಲನೆಯಲ್ಲಿ ಮಾಡೋದು. ಮುದ್ದೆಂದರೆ ಸಂತೋಷ, ದ್ರವ ಎಂದರೆ ಸಂತೋಷವನ್ನು ಒಳಕ್ಕೆ ಸೆಳೆಯುವುದು. ಇದರ ಬಗ್ಗೆ ವಿವರಣೆ ಸಹ ನಾವು ಹಿಂದಿನ ಸಂಚಿಕೆಯಲ್ಲಿ ವಿವರವಾಗಿ ನೀಡಿದ್ದೇವೆ ಬಂಧುಗಳೇ. ಈ ಸಂಚಿಕೆಯಲ್ಲಿ ತಲೆನೋವಿನ ಸಮಸ್ಯೆಗೆ, ಅದರಲ್ಲಿ ಮೈಗ್ರೇನ್ ಹೆಡ್ಡೇಕಿ ಯಾವೆಲ್ಲ ಮುದ್ರೆ ಮಾಡುವುದು. ಈಗ ಪ್ರತಿಯೊಂದು ಕಾಯಿಲೆಗೂ ಹಲವು ಥೆರಪಿಗಳಿವೆ. ಅಲೋಪತಿ, ಹೋಮಿಯೋಪತಿ, ಆಯುರ್ಪತಿ, ನ್ಯಾಚುರೋಪತಿ, ಜಲಪತಿ. ಇದು ಯೋಗದ ಥೆರಪಿ ಇದೆ. ಇದು ಮುದ್ರಾ ಥೆರಪಿ. ಇದು ಬಹಳ ನಮ್ಮ ಪೂರ್ವಜರಿನನ್ನು ಮಾಡ್ತಾ ಇದ್ದರಂತೆ. ಮುದ್ರಾ ಥೆರಪಿ ಕೈ ಬೆರಳುಗಳ ವ್ಯವಸ್ಥಿತ ಚಲನೆಯಲ್ಲಿ ಮಾಡೋದು. ಎಲ್ಲ ಬೆರಳುಗಳು ಚೇತನದಾಯಕ. ಈಗ ಮೈಗ್ರೇನ್ ಹೆಡ್ಡೇಕ್ ಸಾಮಾನ್ಯ ಆಯುರ್ವೇದ ಗ್ರಂಥಗಳಲ್ಲಿ 34 ಬಗೆಯ ಹೆಡ್ಡೇಕ್ ಅಂತ ಹೇಳ್ತಾರೆ. ಆ ಒಂದು ತಲೆನೋವಿನ ನಿಯಂತ್ರಣಕ್ಕೆ ಈಗಾಗಲೇ ನಾನು ನೆಕ್ ರೊಟೇಷನ್ ಆರಂಭದ ಹಂತದಲ್ಲಿ ನಾವು ತೋರಿಸಿದ್ದೇವೆ ಬಂಧುಗಳೇ. ಈಗ ಮುದ್ರೆಗಳು, ಪ್ರಥಮವಾಗಿ ಚಾರ್ಜ್ ಆಗಲಿಕ್ಕೆ ಪ್ರಾಣ ಮುದ್ರೆ. ಈ ರೀತಿ ಸ್ವಲ್ಪ ನಾವು ಕ್ಲೋಸ್ ಅಪ್ ಅಲ್ಲಿ ನಾನು ಗಮನಿಸಿ ಬಂಧುಗಳೇ. ನೋಡಿ, ಪ್ರಾಣ ಮುದ್ರೆ ಒಂದು 10 ನಿಮಿಷ. ಮಂತ್ರ ಓಂ ಹಿರಣ್ಯ ಗರ್ಭಾಯ ನಮಃ, ಓಂ ಹಿರಣ್ಯ ಗರ್ಭಾಯ ನಮಃ, ಓಂ ಹಿರಣ್ಯ ಗರ್ಭಾಯ ನಮಃ ಅಂತೇಳಿ
ಮಂತ್ರ ಒಂದು 108 ಬಾರಿ ಹೇಳಬೇಕು ಚಾರ್ಜ್ ಆಗಲಿಕ್ಕೆ. ಇದನ್ನು ಕುಳಿತುಕೊಂಡು ಮಲಗಿಕೊಂಡು ಕುಳಿತುಕೊಂಡರೆ ಮಂಡಿಯ ಮೇಲಿಟ್ಟು ಕುರ್ಚಿಯಲ್ಲಿ ಕೂತು ಹೇಳ್ಬೋದು ಎನಿ ಟೈಮ್. ಆಮೇಲೆ ಮೈಗ್ರೇನ್ ಸಮಸ್ಯೆ ಇದ್ದವರು ವ್ಯಾನ ಸೂರ್ಯ ಮುದ್ರೆ ದಯವಿಟ್ಟು ಗಮನಿಸಿ ಬಂಧುಗಳೇ. ಹೆಬ್ಬೆರಳು, ತೋರು ಬೆರಳು, ಮಧ್ಯದ ಬೆರಳು ಅಂದರೆ ಹೆಬ್ಬೆರಳು ಅಗ್ನಿತತ್ವ, ಇದು ವಾಯುತತ್ವ, ಆಕಾಶ ಅಂದರೆ ಇದು ಶನಿ ಗ್ರಹ ಆಗ್ತದೆ, ಗುರುಗ್ರಹ ಆಗ್ತದೆ, ಇದು ಶುಕ್ರ ಗ್ರಹ. ಈ 3 ಗ್ರಹ ಅಂದರೆ ಈ 3 ಬೆರಳನ್ನು ಸೇರಿಸಿ ಈ ರೀತಿ ಮಾಡಬೇಕು. ಆಮೇಲೆ ಇದರಲ್ಲಿ ನಮ್ಮ ಉಂಗುರ ಬೆರಳನ್ನು ಇಲ್ಲಿ ಸ್ಪರ್ಶಿಸಬೇಕು. ಇದು ವ್ಯಾನ ಸೂರ್ಯ ಮುದ್ರೆ ಅಂತ ಹೇಳ್ತೇವೆ. ಇದಕ್ಕೆ ವ್ಯಾನ ಮುದ್ರೆ, ಇದು ಸೂರ್ಯ. ಈ ರೀತಿ ಮುದ್ರೆ ಮಂಡಿ ಮೇಲೆ ಇಟ್ಟು ಓಂ ಹೂಂ ಸಹ, ಓಂ ಹೂಂ ಸಹ, ಓಂ ಹೂಂ ಸಹ, ಓಂ ಹೂಂ, ಹೂ ಬರೆದು 0 ಸಹ ಅಂತೇಳಿ ಚಿಕ್ಕ 2 ಬೊಟ್ಟಿರ್ತದೆ, ಅದನ್ನು 108 ಬಾರಿ ಹೇಳಬೇಕು. ಈ ಮುದ್ರೆಯನ್ನು 6 ನಿಮಿಷದಾಗೆ 3 ಬಾರಿ ಮಾಡಬೇಕು. ಇದು ಹೆಡ್ಡೇಕ್, ಇನ್ನೇನೋ ತಲೆನೋವಾಗ್ತದೆ ಹೇಳುವಾಗ 10 ಹಲವು ತಲೆನೋವಿಗಳಿಗೆ ಈ ಮುದ್ರೆ ಬಹಳ ಸಹಕಾರಿ. ಅದರಲ್ಲಿ ಸೈನಸೈಟಿಸ್, ಮೈಗ್ರೇನ್ ನಿಯಂತ್ರಣಕ್ಕೆ ಇದು ಬಹಳ ಸಹಕಾರಿ ಅಂತ ವೈಜ್ಞಾನಿಕವಾಗಿ ಸದೃಢಪಟ್ಟಿದೆ. ದಯವಿಟ್ಟು ಅಂತಹ ಸಮಸ್ಯೆ ಇದ್ದವರು ಪ್ರಯತ್ನಿಸಿ ನೋಡಿ. 6 ನಿಮಿಷದಾಗೆ 3 ಬಾರಿ ವ್ಯಾನ ಸೂರ್ಯ ಮುದ್ರೆ, ಎನಿ ಟೈಮ್ ಎನಿವೇರ್ ಎನಿ ಪ್ಲೇಸ್ ಮಾಡ್ಬೋದು. ಆಮೇಲೆ ವಾಯುಶೂನ್ಯ ಮುದ್ರೆ ಇದೆ ನೋಡಿ. ಇದು ಸಹ ದೇಹದಲ್ಲಿ ಉಂಟಾಗುವ ನೋವು, ಇವನ್ ಇದು ಹಿಮೋಗ್ಲೋಬಿನ್ ಹೆಚ್ಚು ಮಾಡಲಿಕ್ಕೆ ಹಾಗೂ ನಮ್ಮ ಅಂಡಾಣು ಶುದ್ಧಿ, ವೀರ್ಯಾಣು ಶುದ್ಧಿ ಹೇಳ್ತಾರೆ, ಪ್ಲೇಟ್ಲೆಟ್ ಕೌಂಟ್ ಹೆಚ್ಚಾಗಲಿಕ್ಕೆ ಹೇಳ್ತಾರೆ. ಅದಕ್ಕೆ ಮಂತ್ರ ಹಾಕಿರಿ ಇನ್ನೂ ವಿಶೇಷ. ರಾಮ್ ರಾಮಃ, ರಾಮ್ ರಾಮಃ, ರಾಮ್ ರಾಮಃ ಅಂತೇಳಿ ಮಂತ್ರ ಹಾಕಿ ಹೇಳ್ತಾರೆ. ಮಂತ್ರ ಬೇಡ, ಈ ರೀತಿ ವಾಯುಶೂನ್ಯ ಮುದ್ರೆ ಮಾಡಿ ಒಂದು 10 ನಿಮಿಷ ಮಾಡಿ ಸಾಕು. ತೀರಾ ನೋವಿದ್ದರೆ 20 ನಿಮಿಷ. ಇದು ದೇಹದಲ್ಲಿ ಉಂಟಾಗುವ ನೋವಿಗೆ ಆಗ್ತದೆ, ಎಲ್ಲ ನೋವುಗಳು, ತಲೆನೋವು ಹೇಳಿದೆ ಅಥವಾ ಗಂಟು ನೋವು, ಇದಕ್ಕೆ ವಾತನಾಶಕ ಮುದ್ರೆ. ಪ್ರಾಣಮುದ್ರೆ, ಇದು ಪ್ರಾಣಮುದ್ರೆ, ಪಿತ್ತನಾಶಕ ಮುದ್ರೆ, ಇದು ವಾತನಾಶಕ ಮುದ್ರೆ. ಇದು ಮಾಡಿ ಕೊನೆಯಲ್ಲಿ ಕಡ್ಡಾಯವಾಗಿ ಪುನಃ ಪ್ರಾಣಮುದ್ರೆ. ಇನ್ನೊಮ್ಮೆ ನೋಡೋಣ. ಮೈಗ್ರೇನ್, ಹೆಡ್ಡೇಕ್, ಸೈನಸೈಟಿಸ್ ಇತ್ಯಾದಿ ಸಮಸ್ಯೆಗಳ ನಿಯಂತ್ರಣಕ್ಕೆ ಪ್ರಾಣಮುದ್ರೆ 10 ನಿಮಿಷ. ವ್ಯಾನ ಸೂರ್ಯ ಮುದ್ರೆ 6 ನಿಮಿಷದಾಗೆ 3 ಬಾರಿ. ಓಂ ಹೂಂ ಸಹ 108 ಬಾರಿ ಹೇಳಬೇಕು. ಒಮ್ಮೆ ಹೇಳಿ ಸಾಕು, ಅದರ 6 ನಿಮಿಷದಾಗೆ 3 ಬಾರಿ ಮಾಡು. ಇದು ಮಾಡುವಾಗ ತಲೆನೋವು ಇನ್ನೇನು ಶುರುವಾಗ್ತದೆ ಇದೇ ಹೇಳುವಾಗ ಮಾಡಬೇಕು, ಸುಮ್ಮನೆ ಮಾಡೋದು ಬೇಡ. ಆಮೇಲೆ ವಾಯುಶೂನ್ಯ ಮುದ್ರೆ, ವಾತನಾಶಕ ಮುದ್ರೆ, ರಾಮ್ ರಾಮಃ ಅಂತೇಳಿ ಇದೊಂದು 10 ನಿಮಿಷ ಮಾಡು. ಇದೆಲ್ಲ ಮಾಡಿ ಕೊನೆಯಲ್ಲಿ ಚಿಕಿತ್ಸಾ ರೂಪದಲ್ಲಿ ಪುನಃ ನಾವು ಪ್ರಾಣಮುದ್ರೆ ಮಾಡಬೇಕು ಬಂಧುಗಳೇ. ಆತ್ಮೀಯ ವೀಕ್ಷಕ ಬಾಂಧವರೇ, ಕೇಶವ ಸ್ಮೃತಿ ಸಂವರ್ಧನಾ ಸಮಿತಿ ಹಾಗೂ ಸಂಘನಿಕೇತನ ಮಂಗಳೂರು ಜೊತೆಯಲ್ಲಿ ನಮ್ಮ ಟಿವಿಯ ಒಂದು ಸಹಯೋಗದೊಂದಿಗೆ ಈ ಪ್ರಸ್ತುತ ಪಡಿಸುವಂತಹ ಆರೋಗ್ಯಕ್ಕಾಗಿ ಯೋಗ ಈ ಒಂದು ಸಂಚಿಕೆಯ ಮಾಲಿಕೆಯನ್ನು ಇವಾಗ ನಾವು ಸಮಾಪನಗೊಳಿಸ್ತಾ ಇದ್ದೇವೆ. ಇನ್ನಷ್ಟು ಯೋಗದ ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ಪಡೆಯೋಣ ಹೇಳುತ್ತಾ ಈಗ ಶಾಂತಿ ಮಂತ್ರ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ವಂದನೆಗಳು, ಧನ್ಯವಾದಗಳು.